ಹಾಯ್, ನಮಸ್ತೆ ಬಂಧುಗಳೇ. ನಾನು ನಿಮ್ಮ ಪ್ರೀತಿಯ ಮಂಗಳೂರಿನ ಹುಡುಗಿ ವಿಲೇಜ್ ಸ್ಟಾರ್ ಅರಿಣಿ ಜಯಂತಿ. ಇವತ್ತೆಂತ ಗೊತ್ತುಂಟ, ನಾನು ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಮಾತನಾಡ್ತೇನೆ. ಎಂತ ಅಂದರೆ, ನನ್ನದು ಕನ್ನಡ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ, ತುಳು ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ. ಹಾಗಾಗಿ ನನಗೆ ತುಳುವಿನವರಿಗೆ ಸ್ವಲ್ಪ ಕನ್ನಡ ಗೊತ್ತಾಗ್ತದೆ, ಆದರೆ ಕನ್ನಡದವರಿಗೆ ತುಳುವಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲಲ್ಲ. ಹಾಗೆ ಯಾರಿಗಾದರೂ ನನ್ನದು ಸ್ವಲ್ಪ ಕನ್ನಡ ವಿಚಿತ್ರ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ವಿಷಯ ಅಂತ ಗೊತ್ತುಂಟಾ, ನನ್ನದು ಇನ್ಸ್ಟಾ ಫಾಲೋವರ್ಸ್ ಮತ್ತು ಫೇಸ್ಬುಕ್ಕು ಫಾಲೋವರ್ಸು ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನ್ನ ಹತ್ರ ಒಂದೇ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಅದೆಂಥದ್ದು ಅಂದರೆ, ನಿಮ್ಮ ಹೆಸರು ಎಂಥದ್ದು, ಮತ್ತು ನಿಮಗೆ ಮದುವೆ ಆಗಿದೆಯಾ, ಮತ್ತೊಂದು ನೀವೆಂಥ ಕೆಲಸ ಮಾಡೋದು, ಎಂಥ ಜಾಬು, ಮತ್ತು ನಿಮಗೆ ಮದುವೆ ಆಗಿದೆಯಾ, ನಿಮ್ಮದು ಏಜ್ ಎಷ್ಟು, ಏನೇನೋ ಕ್ವಶನ್ ಕೇಳ್ತಾ ಇರ್ತಾರೆ. ಆದರೆ ನನಗೆ ಸಾರಿ, ಎಲ್ಲರ ಹತ್ರನೂ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಎಂತ ಹೇಳಿದರೆ, ನನಗೆ ನೀವು ಫೇಸ್ಬುಕ್ ಮೆಸೆಂಜರಲ್ಲಿ ಮೆಸೇಜ್ ಮಾಡಿದರೆ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಲ್ಲ. ಯಾರು ಕೋಪ ಮಾಡಬೇಡಿ ಅಂತ ಹೇಳಿದರೆ ನನಗೆ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಕಷ್ಟ. ನಾನು ಕೆಲಸಕ್ಕೆ ಹೋಗ್ತೀನಿ, ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ನನಗೆ ಕೆಲಸ ಇರ್ತದೆ. ಹಾಗಾಗಿ ನನಗೆ ಮೆಸೇಜಿಗೆ ರಿಪ್ಲೈ ಆಗಲ್ಲ. ಇನ್ಸ್ಟಾ ಐಡಿಯಲ್ಲೂ ಹಾಗೆ ನನಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ರಿಪ್ಲೈ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಒಬ್ಬೊಬ್ಬರಿಗೆ ಹೌದು ನನ್ನ ಹೆಸರು ಹೀಗೆ ಹರಿಣಿ, ಮತ್ತು ನಾನು ಹೀಗೆ ಹಾಗೆ ಅಂತ ನಾನು ಮೆಸೇಜ್ ಮಾಡಿದರೆ ಹನುಮಂತನ ಥರ ಉದ್ದ ಹೋಗ್ತದೆ. ಅವರಿಗೆ ಕಮೆಂಟ್ ಮಾಡಲಿಕ್ಕೆ ನನಗೆ ಕಷ್ಟ ಆಗ್ತದೆ. ಹಾಗೆ ನಾನೊಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಲಿಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದು. ಓಕೆ, ಫಸ್ಟ್ ನನ್ನದು ನಿಮಗೆ ಪರಿಚಯ ಮಾಡ್ತೀನಿ. ಓಕೆ, ನನ್ನ ಹೆಸರು ಹರಿಣಿ ಅಂತ. ಓಕೆ, ನನ್ನ ಹೆಸರು ಹರಿಣಿ ಅಂತ. ಮತ್ತು ನನಗೆ ಮದುವೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ ತುಂಬ ಜನ. ಹೌದು, ನನಗೆ ಮದುವೆ ಆಗಿದೆ. 2011ಕ್ಕೆ ಮದುವೆ ಆಗಿದೆ. 2011ಅಲ್ಲಿ ಮದುವೆ ಆಗಿದೆ, January 24ಗೆ. ಇವಾಗ 14 ಆಗಿ 15 ಸ್ಟಾರ್ಟ್ ಆಗಿದೆ. ಯಾರು ನಂಬುವುದಿಲ್ಲ, ತುಂಬ ಜನ ಕೇಳ್ತಾರೆ ಇಷ್ಟು ಬೇಗ ಮದುವೆ ಆಗಿದೆಯಾ ಅಂತ ಶಾಕ್ ಆಗ್ತಾ ಇದ್ದಾರೆ ತುಂಬ ಜನ. ನಾನು ಕೆಲವರು ಕೇಳ್ತಾ ಇದ್ದಾರೆ, ನಿಮ್ಮ ಮದುವೆ ಆಗಿದೆಯಾ, ನಿಮಗೆ ಮಗು ಇದೆಯಾ ಅಂತ. ಹೌದು, ನಾನು ಹೇಳ್ತೀನಿ. ಫಸ್ಟ್ ನನ್ನ ಹೆಸರು ಹರಿಣಿ ಅಂತ. ಆಮೇಲೆ ನನಗೆ ಮದುವೆ ಆಗಿದೆ ಅಂದರೆ ಹೌದು ನನಗೆ ಮದುವೆ ಆಗಿದೆ. ಮಗು ಇದೆ ಅಂದರೆ ಹೌದು ನನಗೆ ಮಗು ಇದೆ. ಒಂದು ಬಾಯ್, ಗಂಡು ಮಗು ಇದೆ, 6 ವರ್ಷ 2 ತಿಂಗಳು ಮಗುವಿಗೆ. ಮಗು ಎಲ್ಲಿದೆ ಅಂತ ಕೇಳ್ತಾರೆ. ನಾನು ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ಬೇಕಾದರೆ ನೀವು ನೋಡಿ. ಅಲ್ಲಿ ನನ್ನ ಏನು ಜಾಬ್ ಮಾಡ್ತೀನಿ, ಎಲ್ಲಿ ಜಾಬ್ ಮಾಡ್ತೀನಿ, ನನ್ನ ಮಗ ಎಲ್ಲಿದ್ದಾನೆ ಅಂತ ನಾನೊಂದು ವ್ಲಾಗ್ ಹಾಕಿದ್ದೀನಿ. ತುಂಬ ಜನ ಅದು ಕೇಳ್ತಾ ಇದ್ದರು ಯೂಟ್ಯೂಬಲ್ಲಿ, ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಇವಾಗ ನನ್ನ ಹತ್ರ ಕೇಳ್ತಾರೆ, ನಿಮ್ಮ ಹೆಸರೆಂಥದ್ದು, ನಿಮ್ಮ ಊರು ಯಾವುದು, ಮತ್ತು ನಿಮಗೆ ಮದುವೆ ಆಗಿದೆಯಾ, ಮಗು ಇದೆಯಾ, ಏನು ಕೆಲಸ ಮಾಡೋದು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಹರಿಣಿ ಅಂತ. ನನಗೆ ಮದುವೆ ಆಗಿದೆ, ಮಗು ಇದೆ. ಮತ್ತೊಂದು ಎಂತ ಗೊತ್ತುಂಟಾ, ಎಲ್ಲಿ ಕೆಲಸ ಮಾಡೋದು. ಹೌದು, ನಾನು ಮಲೇಷ್ಯಾದಲ್ಲಿ ಕೆಲಸ ಮಾಡೋದು. ಹಾಗಾಗಿ ಅದರ ಬಗ್ಗೆ ಒಂದು ವ್ಲಾಗ್ ವಿಡಿಯೋ ಮಾಡಿ ಹಾಕ್ತೇನೆ, ಆಯಿತಾ. ನಾನು ಬಂದ ಜರ್ನಿ ಮಲೇಷ್ಯಾಕ್ಕೆ, ಭಾರತದಿಂದ ಮಲೇಷ್ಯಾಕ್ಕೆ ಬಂದ ಒಂದು ನನ್ನ ಜರ್ನಿ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಟ್ರೈ ಮಾಡ್ತೀನಿ ನಾನು ಹಾಕಲಿಕ್ಕೆ. ಓಕೆ, ಅದು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಮಲೇಷ್ಯಾಕ್ಕೆ ಬರೋಕ್ಕೆ. ಅದು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ
ಲಾಗಲ್ಲಿ ತಿಳಿಸ್ತೀನಿ. ಓಕೆ ಓಕೆ, ಇವತ್ತು ಗೊತ್ತಾಯ್ತಲ್ಲ ನನ್ನ ಹೆಸರು. ನನ್ನ ಊರು ಹೇಳಿಲ್ಲ, ಸಾರಿ. ನನ್ನ ಹೆಸರು ಹರಿಣಿ, ನನ್ನ ಊರು ಮ್ಯಾಂಗ್ಳೂರು. ನನ್ನ ಏಜ್ ಕೇಳಿದ್ದಾರೆ, ಆದರೆ ನಾನು ಹೇಳಲ್ಲ. ಓಕೆ, ಸಸ್ಪೆನ್ಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ ದಯವಿಟ್ಟು. ಓಕೆ, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಲವ್ ಯು, ಟಾಟಾ. ಅಲ್ಲಿನ ತೂರಿಸಿ ಹಂಗೆ ಹಗ್ಗನ ಎಳೆದು ನೇಣ ಹಾಕ್ಬಿಡು.